ಕರಾವಳಿ ಭಾಗದಲ್ಲಿ ನಾಟಿ ಮಾಡುವ ಸಾಂಪ್ರದಾಯಿಕ ನಾಟಿ ಪದ್ಧತಿಗಳೆಲ್ಲ ಮಾಯವಾಗಿದೆ. ಉಳುಮೆ ಯಂತ್ರದ ಮೂಲಕ ಗದ್ದೆ ಹದ ಮಾಡುವುದು ಮತ್ತು ಭತ್ತದ ಬೀಜವನ್ನು ಬಿತ್ತುವ ದೃಶ್ಯ ಕಾಣುತ್ತಿದೆ. ಕೇವಲ ಒಬ್ಬರು ಇಬ್ಬರು ಮಾತ್ರ ಗದ್ದೆ ಕೆಲಸದಲ್ಲಿ ತೊಡಗಿರುವುದು ಬ್ರಹ್ಮಾವರದಲ್ಲಿ ಕಂಡುಬಂತು. ತುಂಡು ಭೂಮಿಗಳನ್ನು ಹೊಂದಿರುವ ಕರಾವಳಿ ಜಿಲ್ಲೆಯಲ್ಲಿ ನಾಟಿ ಮಾಡುವ ಈ ಅವಧಿಯಲ್ಲಿ ಗದ್ದೆಯಲ್ಲಿ ಮಹಿಳೆಯರು ಹಾಡು, ಗಾದೆ ಮಾತು, ಊರಿನ ಬೇಕು ಬೇಡದ ಸುದ್ದಿಗಳ ಬಿತ್ತರ ಇದೆಲ್ಲವೂ ಮಾಯವಾಗಿ ಭತ್ತ ಬೆಳೆಯಲು ಸಾಂಪ್ರದಾಯಿಕ ನಾಟಿ, ಶ್ರೀಪದ್ಧತಿ, ಯಂತ್ರ ನಾಟಿ ಇದೆಲ್ಲವೂ ಮಾಯವಾಗಿದೆ. ಒಂದು ಉಳುಮೆ ಯಂತ್ರ, ಓರ್ವರು ಭತ್ತದ ಬೀಜವನ್ನು ಮೊಳಕೆ ಮಾಡಿ ಗದ್ದೆಯಲ್ಲಿ ಬಿತ್ತುವ ನಾಟಿಗೆ ಮೊರೆ ಹೋಗುತ್ತಿರುವುದು ಕಂಡುಬರುತ್ತಿದೆ. ವರ್ಷದಿಂದ ವರ್ಷಕ್ಕೆ ಕೂಲಿ ಆಳುಗಳ ಸಮಸ್ಯೆ ಮತ್ತು ಮಣ್ಣಿನ ಫಲವತ್ತತೆ ಇಳಿಮುಖ, ಕಾಡು ಪ್ರಾಣಿಗಳು, ನವಿಲು, ಜಿಂಕೆಗಳ ಹಾವಳಿ, ಸಮಯಕ್ಕೆ ಸರಿಯಾಗಿ ಬರದ ಮಳೆ, ನದಿ ತೀರದ ಕೃಷಿಕರಿಗೆ ಪ್ರವಾಹದ ಭೀತಿ, ಏರುತ್ತಿರುವ ರಸಗೊಬ್ಬರದ ಬೆಲೆ ಇವೆಲ್ಲವೂ ಸಣ್ಣ ಮತ್ತು ಮಧ್ಯಮ ವರ್ಗದ ಕೃಷಿಕರ ಬವಣೆಯಾಗಿದೆ. ದೂರದಲ್ಲಿ ತುಂಡು ಭೂಮಿಯನ್ನ ಹೊಂದಿದ ಸಣ್ಣ ರೈತರು ಟಿಲ್ಲರ್ ಖರೀದಿ, ತೆರೆದ ಬಾವಿ, ಕೃಷಿ ನೆಲೆಯಲ್ಲಿ ವಿದ್ಯುತ್ ಪಡೆಯಲು ರೈತ ಸಂಪರ್ಕ ಕೇಂದ್ರದಿಂದ ಸರ್ಕಾರದ ಅನೇಕ ಯೋಜನೆಯಲ್ಲಿ ಸಿಗುವ ಬಿತ್ತನೆ ಬೀಜ, ಸುಣ್ಣ, ನೀರಿನ ಪೈಪ್ ಇನ್ನಿತರ ಸಾಮಗ್ರಿ ತರಲು ದುಬಾರಿ ಬಾಡಿಗೆ ನೀಡಿ ತರಲು ಸಣ್ಣ ರೈತರು ತೀರಾ ಸಂಕಷ್ಟ ಪಡುತ್ತಿದ್ದಾರೆ. ಹಟ್ಟಿಗೊಬ್ಬರವನ್ನು ಗದ್ದೆಗೆ ಹಾಕಲು ಬೇಸಿಗೆಯಲ್ಲಿ ನೆಲ ಗಟ್ಟಿ ಇರುವಾಗ ವಾಹನ ಸಂಚರಿಸುವ ಸಮಯದಲ್ಲಿ ಸಾಧ್ಯವಾದಷ್ಟು ಹಾಕಿಕೊಂಡಲ್ಲಿ ಮಾತ್ರ ಗದ್ದೆಗೆ ಸಾವಯವ ಗೊಬ್ಬರ ಬೀಳುತ್ತದೆ. ಇಲ್ಲವೇ ರಾಸಾಯನಿಕ ಗೊಬ್ಬರಕ್ಕೆ ಮೊರೆ ಹೋಗಲೇಬೇಕು. ಪರಂಪರಾಗತವಾಗಿ ಹಿರಿಯರಿಂದ ಬಂದ ಭೂಮಿಯನ್ನು ಬೇರೆ ಮೂಲದ ಹಣ ಬಳಸಿ ಬಂಜರು ಅಥವಾ ಹಡಿಲು ಬಿಡಲು ಮನಸ್ಸಿಲ್ಲದ ಮಣ್ಣಿನ ಮೇಲೆ ಪ್ರೀತಿ ಇರುವ ಕೃಷಿಕರು ಈ ವರ್ಷ ಅನೇಕ ಕಡೆಯಲ್ಲಿ ಬೀಜ ಬಿತ್ತನೆಯ ಮೂಲಕ ಭತ್ತದ ಕೃಷಿ ಮಾಡುತ್ತಿರುವುದು ಕಂಡುಬರುತ್ತಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.